ನಮ್ಮ ಕಂಬಳ ಬೆಂಗಳೂರು ಕಂಬಳ ಅನ್ನುವಂತಹ ವಿಶೇಷ ಕಾನ್ಸೆಪ್ಟ್ ಕರಾವಳಿಯ ಕಂಬಳ ಈಗ ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಈ ಕಂಬಳ ಕರೆಯನ್ನು ವೀಕ್ಷಣೆ ಮಾಡಲು ಮತ್ತು ಇಲ್ಲಿ ಆಗ್ತಾ ಇರುವಂತಹ ವ್ಯವಸ್ಥೆಗಳು ಹೇಗಿವೆ ಅನ್ನುವಂಥದ್ದನ್ನು ವೀಕ್ಷಣೆ ಮಾಡಲು ಮಾಜಿ ಸಚಿವರಾಗಿರುವಂತಹ ರಮನಾಥ್ ರೈ ಅವರು ಬಂದಿದ್ದಾರೆ. ಅವರ ಹತ್ರ ಮಾತಾಡಿಸಬೇಕು. ಕಂಬಳ ನಮ್ಮ ಊರಿನಲ್ಲಿತ್ತು, ಇವತ್ತು ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಬೆಂಗಳೂರಿನಲ್ಲಿ ಒಂದು ಕ್ರೇಜನ್ನು ಹುಟ್ಟು ಹಾಕಿದೆ. ಏನು ಹೇಳ್ತೀರಿ ಸರ್? ಆನುವಂಶಿಕವಾಗಿ ಪರಂಪರಾಗತವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಕಂಬಳ ಅನ್ನುವಂಥದ್ದು ಒಂದು ಕಾಲದಲ್ಲಿ ಸಂಪ್ರದಾಯ ರೀತಿಯಲ್ಲಿ ಆಗ್ತಾಯಿತ್ತು. ಮುಂದಕ್ಕೆ ಅದು ಜನರ ಆಸಕ್ತಿಯ ಮೇರೆಗೆ ಜೋಡುಕರೆ ಬಯಲು ಕಂಬಳ ಅಂತೇಳಿ ಒಂದು ಸ್ಪರ್ಧೆ ಒಂದು ರೀತಿಯಲ್ಲಿ ಆಗ್ತಕ್ಕಂಥ ಒಂದು ಪ್ರಯತ್ನ ನಡೆಯಿತು. ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ಈ ಜೋಡುಕರೆ ಬಯಲು ಕಂಬಳ ಒಳ್ಳೆ ರೀತಿಯಲ್ಲಿ ಆಗ್ತಾಯಿದೆ. ಜನ ಒಂದು ಅಪೇಕ್ಷೆಯಂತೆ ಆಸಕ್ತಿಯ ಮೇರೆಗೆ ಈಗ ಎಲ್ಲವೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಾರಂಭವಾಗಿರ್ತಕ್ಕಂಥದ್ದು ದೇಶದ ಬೇರೆ ಬೇರೆ ಭಾಗದಲ್ಲಿ ಅಲ್ಲಿಯ ಏನು ಸಾಂಸ್ಕೃತಿಕ ಚಟುವಟಿಕೆ ಇದೆ ಅದು ಹೋಗಿದೆ. ಆ ರೀತಿಯಲ್ಲಿ ಈ ಕರಾವಳಿಯಲ್ಲಿ ಮಾಡುವಂಥ ಈ ಒಂದು ಕಂಬಳ ಬಹುಶಃ ಇವತ್ತು ಬೆಂಗಳೂರಿನ ಅಂದರೆ ಕರ್ನಾಟಕ ರಾಜ್ಯದ ಕೇಂದ್ರ ಸ್ಥಾನ ಇದು. ಬೆಂಗಳೂರು ದೇಶದಲ್ಲಿ ಒಂದು ಪ್ರಮುಖ ನಗರದಲ್ಲಿ ಒಂದು. ಈ ನಗರದಲ್ಲಿ ಈ ಒಂದು ಕಂಬಳವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಬಹುಶಃ ಇದು ಪ್ರಥಮ ಬಾರಿಗೆ ಆಗ್ತಕ್ಕಂಥದ್ದು. ಕಂಬಳವನ್ನು ಮಾಡಬೇಕು ಅಂಥೇಳಿ ಹೊರಟ ನಂತರದ ದಿವಸಗಳಲ್ಲಿ ಬಹುಶಃ ಒಂದು ಒಳ್ಳೆಯ ರೀತಿಯಲ್ಲಿ ಕಂಬಳ ಮಾಡಬೇಕಾದ್ರೆ ಕಠಿಣ ಪರಿಶ್ರಮ ಕೂಡ ಇದೆ. ಅದಕ್ಕೆ ಬೇಕಾದಂಥ ಕರೆ ನಿರ್ಮಾಣ ಮಾಡ್ತಕ್ಕಂಥದ್ದು. ಈಗ ಮಂಗಳೂರಿಂದ ಕೋಣಗಳು ಇಲ್ಲಿ ಬರಬೇಕು, ಇದೆಲ್ಲವೂ ಕೂಡ ಇದೆ. ಅದನ್ನೆಲ್ಲ ನಿಭಾಯಿಸ್ತಕ್ಕಂಥದ್ದು ದೊಡ್ಡ ಸಾಧನೆ. ಬಹುಶಃ ಸುಲಭದ ಕೆಲಸ ಅಲ್ಲ. ಬಹುಶಃ ಕೆಲವು ಜನರು ಇಲ್ಲಿ ಸೇರಿಕೊಂಡು ಬಹುಶಃ ಹಿರಿಯರ ಒಂದು ಪ್ರಯತ್ನ ಫಲವಾಗಿ ಇವಾಗ ಪ್ರಕಾಶ್ ಶೆಟ್ಟರು ಕೂಡ ನಮ್ಮ ಜೊತೆ ಇದ್ದಾರೆ. ಇವತ್ತು ಎಲ್ಲ ಗುಣರಂಜನ್ ಕೂಡ ಇದ್ದಾರೆ. ಅಶೋಕ್ ರೈ ಅವರು ಕೂಡ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಅದಕ್ಕೆ ಪ್ರಾರಂಭ ಮಾಡಿದವರು. ಬಹುಶಃ ಇಲ್ಲಿಯ ಎಲ್ಲ ಸಾಮಾಜಿಕ ಮುಖಂಡರು ಎಲ್ಲರೂ ಕೂಡ ಒಟ್ಟು ಸೇರಿಕೊಂಡು ಇವತ್ತು ಒಂದು ಕಂಬಳದ ಒಂದು ನಿರ್ಮಾಣದ ಕರೆಯನ್ನು ಮಾಡ್ತಕ್ಕಂಥ ಕೆಲಸ ಆಗಿದೆ. ಮುಂದಕ್ಕೆ ಕಂಬಳವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಎಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರೆ. ಬಹುಶಃ ನನ್ನ ದೃಷ್ಟಿಯಲ್ಲಿ ಒಂದು ಉತ್ತಮವಾದ ಕಂಬಳ ಈ ಒಂದು ಬೆಂಗಳೂರಿನಲ್ಲಿ ಆಗಲಿಕ್ಕಿದೆ. ನಾನು ಕೂಡ ಇವತ್ತು ಪ್ರಥಮ ಬಂದಿರ್ತಕ್ಕಂಥದ್ದು. ಪ್ರಕಾಶನನ್ನು ಹುಡ್ಕೊಂಡು ಆಯಿತು ಮತ್ತು ಅವ್ರು ಮಾತಾಡಬೇಕು ಅಂತ ಬಂದಂತಾಯಿತು. ಕರೆಯನ್ನು ನೋಡುವಂಥದ್ದು ಇವರೆಲ್ಲ ಫೋನ್ ಮಾಡ್ತಾಯಿದ್ರು, ಒಂದು ಸರಿ ಬಂದು ಹೋಗಿಂತ. ನಾವು ಕಾರ್ಯಬೌಳಿದ ಒತ್ತಡದಿಂದ ನಾವೆಲ್ಲ ಸ್ವಲ್ಪ ಈ ಕಡೆ ಬರಲಿಕ್ಕೆ ಆಗಿಲ್ಲ. ಬಹುಶಃ ಇವತ್ತು ಪ್ರಥಮ ಬಾರಿಗೆ ನಾನು ಬರ್ತಾಯಿದ್ದೇನೆ. ಇಲ್ಲಿವರೆಗೆ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಮಗೆ ಸಂತೋಷವನ್ನು ಕೊಟ್ಟಿದೆ. ಮತ್ತು ಮುಂದಕ್ಕೆ ಕೆಲವೇ ದಿವಸ ಇರತಕ್ಕಂಥ ಈ ಒಂದು ಕಂಬಳ ಒಳ್ಳೆ ರೀತಿಯಲ್ಲಿ ಆಗಲಿ. ಪ್ರಾದೇಶಿಕವಾಗಿರ್ತಕ್ಕಂಥ ಇದೊಂದು ಒಂದು ಕ್ರೀಡೆ ಜಾನಪದ ಕ್ರೀಡೆ ಅಂತ ನಾವು ಇದಕ್ಕೆ ಹೇಳ್ಬೋದು. ಬೇರೆ ಬೇರೆ ದೇಶದ ನಾನಾ ಭಾಗದಲ್ಲಿ ಅದರದೇ ಆದಂಥ ಪರಂಪರೆಯಲ್ಲಿ ಜಾನಪದ ಕ್ರೀಡೆಗಳಿದೆ. ನಮ್ಮ ತುಳುನಾಡಿನಲ್ಲಿ ಜಾನಪದ ಕ್ರೀಡೆ ಕೋನವನ್ನು ಓಡಿಸ್ತಕ್ಕಂಥ ಸ್ಪರ್ಧೆ. ಅದು ಬಹುಶಃ ಅಲ್ಲಿ ಓಟಗಾರರು ಅವರು ಕೂಡ ಒಳ್ಳೆಯ ಓಟಗಾರರಾಗಿ ಅವರ ಹೆಸರನ್ನು ಪಡೆದಿರ್ತಕ್ಕಂಥದ್ದು ಕೂಡ ಕೆಲವು ಕೋಣಗಳು. ಅದರ ಬುದ್ಧಿಮತ್ತೆ ಕೂಡ ಬಹುಶಃ ಮನುಷ್ಯನ ರೀತಿಯಲ್ಲಿ ಅದರ ಕೆಲವು ನಡವಳಿಕೆ ಇರತಕ್ಕಂಥ ಕೋಣಗಳು ಏನು ಅಂತ ಹೇಳಿದರೆ, ನಮ್ಮ ಊರಲ್ಲಿ ಕೋಣಗಳ ಅಭಿಮಾನಿಗಳಿದ್ದಾರೆ. ಕೋಣಗಳ ಜನರ ಕೋಣ ಯಾರು ಯಜಮಾನ ಇದ್ದಾನೆ ಅವನು ಆ ಯಜಮಾನ ಹೆಸರನ್ನ ಹೇಳಿ ಅವರ ಕೋಣಗಳು ಅಂತೇಳಿ ನಾವು ಅದಕ್ಕೆ ಒಂದು ಅಭಿಮಾನ ಜನ ಇರ್ತಾರೆ. ಆದರೆ ಕೋಣಗಳ ಮೇಲೆ ಅಭಿಮಾನ ಇರತಕ್ಕಂಥ ಜನರು ಕೂಡ ಇದ್ದಾರೆ. ಅದು ಈ ಕಂಬಳ ಅಂತಂದರೆ ಅದರ ವಿಶೇಷತೆ ಇದೆ. ಬಹುಶಃ ಈ ಕಂಬಳ ನಮ್ಮ ಇಲ್ಲಿ ಒಳ್ಳೆ ರೀತಿಯಲ್ಲಿ ಆಗುವಂಥದ್ದಾಗುತ್ತೆ. ಎಲ್ಲರ ಸಹಕಾರ ಇದೆ. ಎಲ್ಲ ಸಾಮಾಜಿಕ ಮುಖಂಡರ ಒಂದು ಸಹಕಾರದೊಂದಿಗೆ ಉತ್ತಮವಾಗಿ ಆಗಲಿಕ್ಕಿದೆ ಅನ್ನುವಂಥದ್ದು ನಮ್ಮ ನಿರೀಕ್ಷೆ. ಮಾಜಿ ಸಚಿವರಿಗೆ ಕಂಬಳ ಅಂತಂದ ಕೂಡಲೇ ನೆನಪಾಗುವಂತಹ ಆ ಸವಿ ನೆನಪುಗಳೇನು ಸರ್? ಅಲ್ಲ, ನಾನು ಕಂಬಳ ಅಂದರೆ ನನಗೆ ಒಂದು ಆಸಕ್ತಿಯ ಒಂದು ಕೂಟ. ನಾನು ಕೂಡ ಒಂದು ಕಂಬಳದ ಕೂಟವನ್ನು ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದೆ. ಮಧ್ಯದಲ್ಲಿ ಒಂದು ಜಾಗದ ಕೊರತೆಯಿಂದ ಅದು ನಿಂತು ಹೋಯಿತು. ಬಹುಶಃ ಜಿಲ್ಲೆಯಲ್ಲಿ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಒಳ್ಳೆಯ ಕಂಬಳವನ್ನು ನಾವು ಮಾಡಿದ್ದೇವೆ.
ಬಹುಶಃ ಅದು ಈಗಲೂ ಕೂಡ ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಒಂದು ಶಕ್ತಿ ಅನುಸಾರವಾಗಿ ಅದನ್ನು ನಾವು ಮಾಡ್ತಾಯಿದ್ವಿ. ಎಲ್ಲರನ್ನ ಸೇರಿಸ್ಕೊಂಡು ಬಹುಶಃ ನನಗೆ ಒಂದು ಆಸಕ್ತಿಯ ಕ್ರೀಡೆ ಅಂತ ಹೇಳಿದ್ರೆ ಕಂಬಳ ಕೂಡ ಒಂದು ನನ್ನ ಜೀವಮಾನದೊಂದು ಆಸಕ್ತಿಯ ಕ್ರೀಡೆ. ನನ್ನ ಸಮಾನ ಮನಸ್ಕ ಸ್ನೇಹಿತರು ಒಟ್ಟು ಸೇರಿಕೊಂಡು ಒಂದು ಸಂದರ್ಭದಲ್ಲಿ ಕಂಬಳ ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿದ್ವಿ. ಕಂಬಳ ಮಾಡಿ ನಾವು ಒಂದು ಒಳ್ಳೆ ರೀತಿ ಕಂಬಳ ಮಾಡಿದ್ದೀವಿ ಒಂದು ಕಾಲದಲ್ಲಿ ಅನ್ನುವಂಥ ಒಂದು ಸವಿ ನೆನಪು ನನಗೆ ಇವತ್ತು ಇದೆ. ಅದಕ್ಕಾಗಿ ನಾವು ಇವತ್ತಿನವರೆಗೂ ಕೂಡ ಕಂಬಳವನ್ನು ಉಳಿಸ್ಕೊಂಡು ಬಂದಿದ್ದೇವೆ. ಇದು ಒಂದು ಜಿಲ್ಲೆಯ ಜಾನಪದ ಕ್ರೀಡೆ ಅನ್ನುವಂಥದ್ದು. ಬಹುಶಃ ಇವತ್ತು ಬೆಂಗಳೂರಿನಲ್ಲಿ ಜಿಲ್ಲೆಯಿಂದ ಬಂದಂಥ ಪ್ರಕಾಶನ್ ಅಂತವರು ಜಿಲ್ಲೆಯಿಂದ ಬಂದಂಥ ಇಲ್ಲಿ ಬಹುಶಃ ಅವರಿಗೆ ಆ ಮಣ್ಣಿನ ವಾಸನೆ ಇಲ್ಲಿ ಬಂದರೂ ಕೂಡ ಅದು ಬಿಡಲಿಲ್ಲ. ಆ ಮಣ್ಣಿನ ವಾಸನೆಯ ಒಂದು ದೃಷ್ಟಿಯಿಂದ ಬಹುಶಃ ಈ ಕಂಬಳಕ್ಕೆ ಅವರು ಕೂಡ ಆಸಕ್ತಿ ವಹಿಸಿದ್ದಾರೆ. ಅವರ ಆ ಆಸಕ್ತಿ ಖಂಡಿತ ಇದು ಯಶಸ್ವಿಗೆ ಒಂದು ಕಾರಣ ಆಗುತ್ತೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ ಸರ್. ಇದು ರಮಣತ್ರಯವರ ಮಾತು. ಇದು ನಮ್ಮ ಮಣ್ಣಿನ ವಾಸನೆ ಅಥವಾ ನಮ್ಮ ಮಣ್ಣಿನ ಜೊತೆಗೆ ಬೆರೆತಿರುವಂಥ ಸಂಸ್ಕೃತಿಯ ವಾಸನೆ ಯಾವತ್ತೂ ಹೋಗೋದಿಲ್ಲ. ಅದು ಯಾವ ಊರಿನಲ್ಲಿದ್ದರೂ ಕೂಡ ಆ ಊರಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ಪಸರಿಸುವಂಥ ಕೆಲಸವನ್ನು ಮಾಡುತ್ತೆ. ಅಂಥ ಕೆಲಸವನ್ನು ಇಲ್ಲಿಯ ಆಯೋಜಕರು ಮಾಡಿದ್ದಾರೆ. ಜೊತೆಗೆ ನಾನು ಕೂಡ ಕಂಬಳವನ್ನು ನಡೆಸ್ತಾ ಇದ್ದೆ. ಕಂಬಳ ನನ್ನ ಅತ್ಯಾಪ್ತವಾದಂತಹ ಒಂದು ಕ್ರೀಡೆ. ಅದರ ಜೊತೆಗೆ ನಮ್ಮ ನಂಟು ಕೂಡ ಇದೆ ಅನ್ನುವಂತಹದ್ದನ್ನು ಹೇಳಿದರು. ಅದೇ ಪ್ರೀತಿಯಿಂದ ಇಲ್ಲಿಗೂ ಕೂಡ ಆಗಮಿಸ್ತೇನೆ ಅನ್ನುವಂಥದ್ದನ್ನು ನಮ್ಮ ಜೊತೆಗೆ ಹಂಚಿಕೊಂಡು ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ್ ದೊಂಡಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా లేడ మస్తు ಖುಷಿ ಆಗ್ಬಿಡು ಬಾಬಾ ಫುಲ್ ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರ್ ಬೇಬಿ ಯಬಾ ವೀಕೆ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.